ಲವ್ ಜಿಹಾದ್ ಪ್ರಕರಣವನ್ನ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಕಾನೂನು ರೂಪಿಸಬೇಕೆಂದು ಬಜರಂಗ ದಳ ಪ್ರಾಂತ ಸಂಚಾಲಕ ಸುನೀಲ್ ಅವರು ಒತ್ತಾಯಿಸಿದರು. ಈ ಕುರಿತು ಮಂಗಳೂರಿನ ವಿಶ್ವ ಹಿಂದೂ ಪರಿಷತ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಗ್ಧ ಅಮಾಯಕ ಹಿಂದೂ ಯುವತಿಯರು ಈ ಷಡ್ಯಂತ್ರಕ್ಕೆ ಬಲಿಯಾಗುತ್ತಿರುವುದು ಇಡೀ ಹಿಂದೂ ಸಮಾಜಕ್ಕೆ ಆತಂಕವನ್ನುಂಟು ಮಾಡಿದೆ. ಇತ್ತೀಚೆಗೆ ನಡೆದ 3-4 ಪ್ರಕರಣಗಳು ಸಾಕ್ಷಿಯಾಗಿದೆ. ವ್ಯವಸ್ಥಿತ ಗುಂಪೊಂದು ಈ ರೀತಿಯ ಕೃತ್ಯವನ್ನ ಮಾಡ್ತಾ ಇದೆ. ಈ ಕುರಿತು ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ರು. ಇನ್ನು ಲವ್ ಜಿಹಾದ್ ಪ್ರಕರಣ ನಡೆದಾಗ ಬಜರಂಗ ದಳ ಕಾರ್ಯಕರ್ತರು ತಡೆದು ಅವರನ್ನ ಕಾನೂನಿನ ಮುಖಾಂತರ ಪೊಲೀಸ್ಗೆ ಒಪ್ಪಿಸುವ ಕೆಲಸ ಮಾಡ್ತಾ ಇದೆ. ಕೆಲವೊಂದು ಸಂದರ್ಭದಲ್ಲಿ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸನ್ನ ದಾಖಲಿಸಲಾಗ್ತಾ ಇದೆ. ಈ ಕೂಡಲೇ ಕೇಸು ಹಿಂಪಡೆಯಬೇಕೆಂದು ಆಗ್ರಹಿಸಿದ್ರು. ಕೆಲವು 3-4 ತಿಂಗಳುಗಳಿಂದ ನಿರಂತರವಾಗಿ ಕರಾವಳಿ ಭಾಗದಲ್ಲಿ ಹಿಂದೂ ಹೆಣ್ಮಕ್ಕಳನ್ನ ಮೋಸದ ಆಮಿಷಕ್ಕೆ ಅವರನ್ನ ಆಮಿಷವನ್ನು ತೋರಿಸಿ ಅಥವಾ ಮೋಸಕ್ಕೆ ಕಪಟದ ಪ್ರೀತಿಯ ಒಂದು ನಾಟಕವನ್ನು ಮಾಡಿ ಲವ್ ಜಿಹಾದಿಗೆ ಒಳಪಡಿಸುವಂತಹ ಅಥವಾ ಅವರನ್ನ ಮತಾಂತರ ಮಾಡುವಂತಹ ಮೋಸದ ಮತಾಂತರ ಮಾಡುವಂತಹ ಪ್ರಕ್ರಿಯೆ ಸುಮಾರು 3-4 ತಿಂಗಳುಗಳಿಂದ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ 3-4 ಪ್ರಕರಣಗಳು ಬೆಳಕಿಗೆ ಕೂಡ ಬಂದಿದೆ. ಇದಕ್ಕೆ ಸರ್ಕಾರ ಅದಕ್ಕೆ ಒಂದು ವ್ಯವಸ್ಥಿತವಾದಂತಹ ಒಂದು ಗುಂಪು, ಏನು ಜಿಹಾದಿ ಗುಂಪು ಅಂತ ಹೇಳ್ತಾರೆ, ಆ ಗುಂಪು ವ್ಯವಸ್ಥಿತವಾಗಿ ಕೆಲಸವನ್ನ ಮಾಡ್ತಾ ಇದೆ. ಯಾವ ರೀತಿಯಾಗಿ ಹಿಂದೂ ಹೆಣ್ಮಕ್ಳನ್ನ ಲವ್ ಜಿಹಾದ್ ಮಾಡಿ ಅವರನ್ನ ಮತಾಂತರ ಮಾಡಬೇಕು, ಅವರನ್ನ ಹಿಂದೂ ವಿರೋಧಿ ಚಟುವಟಿಕೆಗಳಿಗೆ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಿಗೆ ಹೇಗೆ ತೊಡಗಿಸಿಕೊಳ್ಬೇಕೆನ್ನುವುದನ್ನ ಹೇಗೆ ಮಾಡಬೇಕೆನ್ನುವುದನ್ನು ವ್ಯವಸ್ಥಿತವಾಗಿ ಒಂದು ಗುಂಪು ಈ ರೀತಿಯಾಗಿ ಕೆಲಸ ಮಾಡ್ತಾ ಇದೆ. ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ಒಂದು ಗುಂಪು ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಏನೋ ಇದರ ಹಿಂದೆ ವ್ಯವಸ್ಥಿತವಾದ ಒಂದು ಷಡ್ಯಂತ್ರ ಇದೆ. ತಕ್ಷಣ ಸರ್ಕಾರ ಇದಕ್ಕೆ ಪೊಲೀಸ್ ಇಲಾಖೆಗೆ ಒತ್ತಡವನ್ನು ತರಬೇಕು. ಪೊಲೀಸ್ ಇಲಾಖೆಯ ಮುಖಾಂತರ ಏನು ಈ ತಂಡ ಇದೆ ಅದನ್ನ ತಕ್ಷಣ ಬಂಧಿಸಬೇಕು ಮತ್ತು ಸರ್ಕಾರ ಇದಕ್ಕೆ ಲವ್ ಜಿಹಾದಿಗೆ ಸಂಬಂಧಪಟ್ಟಂತೆ ಕಾನೂನನ್ನು ತರಬೇಕೆನ್ನುವಂಥದ್ದು ಇವತ್ತು ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತು ಆಗ್ರಹವನ್ನ ಮಾಡ್ತಿದೆ. ಆಸಿ ಅವರ ಹತ್ರ ಮನವೊಲಿಸಿ ಅವ್ರು ನೀವು ಬನ್ನಿ ನಮ್ಮ ಜೊತೆ ಸೇರ್ಕೊಳ್ಳಿ, ನಿಮ್ಗೆ ಏನು ಸಪೋರ್ಟ್ ಮಾಡ್ತೇವೆ ಅಂತ ಪರಿಪರಿಯಾಗಿ ಸಂತರನ್ನ ಕರ್ಕೊಂಡು ಹೋಗಿ ಮಾತಾಡಿದೆ. ಅದಕ್ಕೆ ಅವ್ರು ಒಪ್ಪಲಿಲ್ಲ. ನನಗೆ ಅವನೇ ಬೇಕು, ಅವನು ನನ್ನ ಜೀವನವನ್ನು ಹಾಳು ಮಾಡಿದ್ದಾನೆ, ಅದಕ್ಕೋಸ್ಕರ ನಾನು ಸಾಯ್ದಿದ್ರು ಅವ್ರ ಜೊತೆಗೆ ಅಂತ ಹೇಳುವಂಥದ್ದನ್ನು ಆಸಿ ಅವರು ಇಡೀ ಹಿಂದೂ ಸಂಘಟನೆಗಳು ಸಂತರ ಸಮೇತ ಅವರ ಜೊತೆ ಮಾತಾಡಿದ್ದೇವೆ. ಹಿಂದೂ ಸಮಾಜದ ನಾವು ಹೇಳ್ತಾ ಕೇಳಿ, ಹಿಂದೂ ಸಮಾಜ ನಮ್ಮ ಸಂಘಟನೆ ಸಂತರನ್ನ ಸೇರಿಸಿಕೊಂಡು ಅವರ ಹತ್ರ ಮಾತುಕತೆ ನಡೆಸಿದ್ವಿ. ನೀವು ನಮ್ಮ ಜೊತೆ ಬನ್ನಿ, ನಿಮ್ಗೆ ಏನು ಸಪೋರ್ಟ್ ಬೇಕೋ ಮಾಡ್ತೇವೆ. ಯಾಕಂತ ಕೇಳಿದ್ರೆ ಅಲ್ಲಿರ್ತಕ್ಕಂಥದ್ದು ಈಗ ಪ್ರಶ್ನೆ ಇರ್ತಕ್ಕಂಥದ್ದು ಮುಸಲ್ಮಾನ ಸಮಾಜ ಏನು ಮಾಡಿದೆ ಅಂತ ನೀವು ಪ್ರಶ್ನೆ ಕೇಳಬೇಕು. ನಮ್ಮ ಮೇಲಲ್ಲ, ಮುಸಲ್ಮಾನರ ಮೇಲೆ ಒಬ್ಳು ಹುಡುಗಿಗೆ ಈ ದೇಶದ ಒಬ್ಳು ಯುವತಿಗೆ ಅನ್ಯಾಯ ಆಗಿದೆ. ಹಿಂದೂ ಸಮಾಜ ಯಾರದೇ ಇರಲಿ ಒಂದು ಯುವತಿಗೆ ಅನ್ಯಾಯ ಆಗಿದೆ, ಅದಕ್ಕೇನು ನ್ಯಾಯ ಹಿಂದೂ ಮುಸಲ್ಮಾನ ಸಮಾಜ ಕೊಟ್ಟಿದೆ ಅಂತ ನೀವು ಅವ್ರ ಹತ್ರ ಪ್ರಶ್ನೆ ಕೊಡಬೇಕಷ್ಟೇ. ನಮ್ಮ ಹತ್ರ ಏನು ಅದೇ ಪ್ರಶ್ನೆ ಉತ್ತರ ಅಲ್ಲ. ನಾವು ಹೇಳ್ತಾ ಇದ್ದೀವಿ ಯಾಕೆಂತ ಕೇಳಿದ್ರೆ ಆಸಿಯಾ ಪ್ರಕರಣ ಇಡೀ ದೇಶದಲ್ಲಿ ಲವ್ ಜಿಹಾದಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿದರ್ಶನ ಮತ್ತೆ ಒಳ್ಳೆ ಉದಾಹರಣೆ. ಸುದ್ದಿಗೋಷ್ಠಿಯಲ್ಲಿ ಬಜರಂಗ ದಳ ಪ್ರಾಂತ ಸಹ ಸಂಚಾಲಕ ಮುರಳೀಕೃಷ್ಣ ಹಂಸತಡ್ಕ, ಬಜರಂಗ ದಳ ವಿಭಾಗ ಸಂಚಾಲಕ ಭುಜಂಗ ಕುಲಾಲ್, ಜಿಲ್ಲಾ ಸಂಚಾಲಕ ಶ್ರೀಧರ್ ತಿಂಕಿಲ, ಜಿಲ್ಲಾ ಸಾಪ್ತಾಹಿಕ್ ಬಜರಂಗ ದಳ ದೀಪಕ್ ಮರೋಳಿ, ಜಿಲ್ಲಾ ಪ್ರಚಾರ ಪ್ರಮುಖ ಪ್ರದೀಪ್ ಸರಿಪಳ್ಳ ಉಪಸ್ಥಿತರಿದ್ದರು.